ತುಂಬ ಬೇಸರ ಆದ ಹಾಗೆ ಅಂತ ಅಂದರೆ ಎಲ್ಲರಿಗೆ ಸಾಕ್ತದಲ್ಲ ವಿದೌಟ್ ರೀಸನ್ ಅಥವಾ ವಿತ್ ರೀಸನ್ ಒಂಥರ ಲೋ ಫೀಲ್ ಆಗೋದು. ಎಂತ ಗೊತ್ತುಂಟಾ, ನಾನು ಲೋ ಫೀಲ್ ಆಗುವಾಗ ಎಂತ ಮಾಡೋದು ಹೇಳಿದ್ರೆ, ನನಗೆ ಅಂತೂ ಅವರೊಟ್ಟಿಗೆ ತಿರ್ಗಾದಿದ್ರೆ ಉಂಟಲ್ಲ ಮನಸ್ಸಿಗೆ ಒಂದು ಖುಷಿ ಆಗುದಿಲ್ಲ, ಒಂದು ಉಲ್ಲಾಸವೇ ಬರುದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ನಾನು ಲೋ ಫೀಲ್ ಆಗುವಾಗೆಲ್ಲ ಹೀಗೆ ಮಾಡ್ತೀನಿ. ಕೆಲವು ಕಾಯಿಲೆಗಳಿಗೆ ಸೆಗಣಿಯ ನೆಲದಲ್ಲಿ ಮಲಗಿಸುವುದು, ಇನ್ನು ಕೆಲವರಿಗೆ ಬಾಣಂತಿ ಸೋಂಕು ಅಂತ ಹೇಳಿ ಬರ್ತದಂತೆ. ಅಂತಹ ಸಂದರ್ಭದಲ್ಲಿ ಆ ಬಾಣಂತಿಯನ್ನು ಕೊಂಡೋಗಿ ಹಟ್ಟಿಯಲ್ಲಿ ಕೊಂಡೋಗಿ ಪರವಶತೆಯಿಂದ ಮಲಗಿದಲ್ಲ ದೂರದಿಂದಲೇ ಎಂಜಾಯ್ ಮಾಡೋದು. ಓ ಎನ್ನಮ್ಮ ಗೋಳಿ, ಇದೊಂದು ನೋಡಿ ಎಲ್ಲ ಆಗಿ ಹೀಗೆ ಮಾತಾಡುವಾಗ ಅವರ ಕಿಚನಲ್ಲಿ ಒಂದು ಕುಪ್ಪಿಯಲ್ಲಿ ಮಾವಿನಕಾಯಿ ಹಾಕಿದ್ದು ಕಂಡಿದೆ. ಎಂತ ಅಂತ ಕೇಳುವಾಗ ಅದು ಉಪ್ಪು ನೀರಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿ ಅಂತ ಹೇಳಿದರು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಸೌಖ್ಯ ಅಂತ ಭಾವಿಸಿಕೊಂಡು ಇವತ್ತಿನ ವ್ಲಾಗನ್ನು ಟಾಟಾಪಟ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಹೋಗುವ. ಒಂಥರ ಮನಸ್ಸಿಗೆ ತುಂಬ ಬೇಸರ ಆದ ಹಾಗೆ ಅಂತ ಅಂದರೆ ಎಲ್ಲರಿಗೆ ಸಾಕ್ತದಲ್ಲ ವಿದೌಟ್ ರೀಸನ್ ಅಥವಾ ವಿತ್ ರೀಸನ್ ಒಂಥರ ಲೋ ಫೀಲ್ ಆಗೋದು. ಯಾವಾಗಲೂ ಒಂದು ಸಿಚುವೇಶನ್ ನಾವು ಮ್ಯಾನೇಜ್ ಮಾಡ್ತಾ ಇರ್ತೇವೆ, ಕೆಲವೊಂದು ಸಂದರ್ಭ ಸೇಮ್ ಸಿಚುವೇಶನ್ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂಥರ ಏನೋ ಒಂದು ರೀತಿಯ ಎಂಥ ಸಹ ಬೇಡ ಅಂತ ಆಗ್ತದೆ. ನನಗೆ ಹಾಗೆ ಆಗಿತ್ತು ಅಂತ ನಿನ್ನೆ ಫುಲ್ಲು. ಹಾಗೆ ಇಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ನಾನು ಎಂತ ಮಾಡ್ತೇನೆ ಗೊತ್ತುಂಟ, ಬನ್ನಿ ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್, ಈಗ ನಾನು ಬಂಟಿಗೆ ಫುಡ್ ಇಡಲಿಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೊಂದು ಖುಷಿ ನೋಡಿ, ಗೂಡಿನಿಂದಲೇ ಬಾಲಲ್ಲಾಡಿಸ್ತಾ ಇದ್ದಾನೆ. ದೂರ ದೂರ ಪೊಯ್ ತೋಟಂಕ ಬಲೆ. ಇಲ್ಲಿ ನೋಡಿ, ಇವತ್ತು ಯಾರು ಸಹ ಇಲ್ಲ, ಕರುಗಳು ಮಾತ್ರ ಇರೋದು. ಹಾಗೆ ಎಂತ ಗೊತ್ತುಂಟಾ, ನಾನು ಲೋ ಫೀಲ್ ಆಗುವಾಗ ಎಂತ ಮಾಡೋದು ಹೇಳಿದರೆ, ನಮ್ಮ ಹಸುಗಳೊಟ್ಟಿಗೆ ಫೈಟಿಂಗಿಗೆ ಹೊರಡೋದು. ಅವರನ್ನು ಬಿಟ್ಟು ಮತ್ತೆ ಅವರ ಹಿಂದೆ ಓಡೋದು, ಮತ್ತು ಅವರನ್ನು ಕಟ್ಟಿ ಹಾಕಲಿಕ್ಕೆ ಟ್ರೈ ಮಾಡೋದು, ಅವರು ಆಚೆ ಈಚೆ ಬೇರೆ ಕಡೆ ಓಡೋದ ಹಾಗೆ ಟ್ರೈ ಮಾಡೋದು. ಅಂದರೆ ಒಂದು ಅಡ್ವೆಂಚರ್ಗೆ ಕೈ ಹಾಕೋದು ನಾನು ಲೋ ಫೀಲ್ ಆಗುವಾಗ. ಆಗ ನಮ್ಮ ಬಾಡಿಯಲ್ಲಿದ್ದ ಇಂಥ ನೆಗೆಟಿವ್ಸ್ ಇರ್ಬೋದು ಅಥವಾ ಎಂಥದೋ ಒಂದು ಬೆವರಿನ ಮೂಲಕ ಹೊರಗೆ ಹೋಗಿ ಸ್ವಲ್ಪ ಬಾಡಿ ಎಲ್ಲ ಸುಸ್ತಾಗಿ ಸ್ವಲ್ಪ ಅಲ್ಲಿಗೆ ಸಮಾಧಾನ ಆದ ಹಾಗೆ ಆಗ್ತದೆ. ಹಾಗೆ ಎಲ್ಲ ಇಲ್ಲಿದ್ದಾರೆ. ನಮ್ಮ ವರ್ಧನನುಂಟಲ್ಲ, ನಾನು ಬಿಡದೆ ತುಂಬ ದಿವಸ ಆಯ್ತಲ್ಲ, ನನಗೆ ಪಾಪ ಕಾಣ್ತಾ ಇತ್ತು ಅಂತ. ಅವನನ್ನು ಒಬ್ಬನನ್ನು ಬಿಟ್ಟರೆ ಸಹ ಹೋಗೋದಿಲ್ಲ, ಹಟ್ಟಿಯಲ್ಲಿದ್ದವರಿಗೆಲ್ಲ ಆಯ್ತಾನೆ. ಹಾಗೆ ಇವತ್ತು ಎಂತ ಮಾಡಿದ್ದೇನೆ ಹೇಳಿದರೆ, ಉಳಿದವರನ್ನೆಲ್ಲ ಕಟ್ಟಿ ಅವನನ್ನು ಮಾತ್ರ ತೋಟದಲ್ಲಿ ಬಿಟ್ಟಿದ್ದೇನೆ. ಅದೊಂದು ದೊಡ್ಡ ಅಡ್ವೆಂಚರ್. ಅದು ಬೆಳಗಿನ ಸೀನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಅದೆಲ್ಲ ಗಡಿಬಿಡಿಯಲ್ಲಿ ಮಾಡೋದಲ್ಲ, ಅವರ ಓಟ ಎಲ್ಲ ನೋಡಬೇಕಿತ್ತು. ಮತ್ತು ಅದಕ್ಕಿಂತ ಜಾಸ್ತಿ ನನಗೆ ಮೂಡೇ ಇರಲಿಲ್ಲ. ಮತ್ತು ಇವರೊಟ್ಟಿಗೆ ಸ್ವಲ್ಪ ಹೊತ್ತು ತಿರುಗಾಡಿ ಈಗ ನನಗೆ ಮೂಡು ಬಂದದ್ದು ವಿಡಿಯೋ ಮಾಡಲಿಕ್ಕೆ, ಹಾಗೆ ತೋರಿಸ್ತಾ ಇದ್ದೇನೆ ನೋಡಿ. ಎಲ್ಲ ಇವೊಬ್ಬ ಬಿಟ್ಟು ಮೇಯಿಸ್ತಾ, ಅವ ಎಂತ ಗೊತ್ತುಂಟ, ಅಲ್ಲಿ ಇದ್ದವರಿಗೆಲ್ಲ ಹೋಗಿ ಹಾಯುವುದು ಅಂತ. ಹಾಗೆ ಈಗ ಅವನನ್ನು ಕಟ್ಟಲಿಕ್ಕೆ ಹಗ್ಗ ತಂದಿದ್ದೇನೆ. ಅವನ ಕುತ್ತಿಗೆ ಹಗ್ಗ ಉಂಟಲ್ಲ, ಅದು ಎಂಥದೋ ಆಗಿದೆ, ಕಟ್ಟಲಿಕ್ಕೆ ಆಗೋದಿಲ್ಲ. ವೈಪಿ ಕಟ್ಟ ಇದು ಎಂತ ಕಟ್ಟ ಬಿದ್ದು ಮರಕ್ಕೆ ಕಟ್ಟಲಿಕ್ಕೆ ಆಗುವ ಹಾಗೆ ಇಲ್ಲ ಅದು. ಹಾಗೆ ಈಗ ಒಂದು ಹೊಸತ್ತು ಹಗ್ಗ ಎಲ್ಲ ರೆಡಿ ಮಾಡಿಕೊಂಡು ಬಂದದ್ದು ನಾನು. ಈಗ ನಾನೆಲ್ಲ ಉಂಟಲ್ಲ, ಮನಸ್ಸಿಗೆ ಲೋ ಫೀಲ್ ಆಗುವಾಗ ಎಂಥ ಮಾಡ್ತೇನೆ ಅಂತ ನಿಮಗೆ ನಾನು ಹೇಳ್ತೇನೆ. ಅಂದರೆ ತುಂಬ ಜನರು ಸಹ ವಿದೌಟ್ ರೀಸನ್ ವಿತ್ ರೀಸನ್ ಒಂದೊಂದು ಸತಿ ನಾವು ಲೋ ಫೀಲ್ ಆಗ್ತೇವೆ, ಮತ್ತು ಏನೋ ಒಂದು ರೀಸನಿಂದ ಮೇಲೆ ಬರ್ತೇವೆ, ನಾವು ಫ್ರೆಶ್ ಅಪ್ ಆಗಲೇಬೇಕಲ್ಲ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನೆಲ್ಲ ನೋಡುವ. ಹಾಗೆ ಇವತ್ತಿನ ವ್ಲಾಗ್ ಹಸು ಪ್ರಿಯರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನೋಡಿ, ಈಗ ಅವರ ಒಡನಾಟದಲ್ಲಿ ಇದ್ದೇನೆ. ತುಂಬ ದಿವಸ ಆಯ್ತಲ್ಲ ಬಿಡದೆ, ಇವರನ್ನು ಹೊರಗೆ ಕಟ್ಟದೆ. ಅಯ್ಯೋ, ನನಗೆ ಅಂತೂ ಅವರೊಟ್ಟಿಗೆ ತಿರ್ಗಾದಿದ್ರೆ ಉಂಟಲ್ಲ ಮನಸ್ಸಿಗೆ ಒಂದು ಖುಷಿ ಆಗೋದಿಲ್ಲ, ಒಂದು ಉಲ್ಲಾಸವೇ ಬರೋದಿಲ್ಲ. ಹಾಗೆ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದ ಕೆಲಸ ಅದು. ನಮ್ಮ ವರ್ಧನನ್ನೊಂದು ಬಿಡಬೇಕು ಅಂತ ಇತ್ತು. ಅವನನ್ನು ತುಂಬ ದಿವಸ ಆಯ್ತು ನಾನು ಬಿಡದೆ, ನನಗೆ ಬೇಜಾರಾಗ್ತಿತ್ತು ಅವನನ್ನು ನೋಡುವಾಗ, ಆಯಿತಾ. ಹಾಗೆ ಉಳಿದವರನ್ನೆಲ್ಲ ಕಟ್ಟಿ ಈಗ ಅವನನ್ನು ಒಬ್ಬನನ್ನು ಬಿಟ್ಟಿದ್ದೇನೆ. ಎಲ್ಲರನ್ನು ಸಹ ಬಿಟ್ಟರೆ ಎಲ್ಲ ತೋಟಕ್ಕೆ, ಯಾರ್ಯಾರ ತೋಟಕ್ಕೆ ಹೋಗ್ತಾರಲ್ಲ, ಹಾಗಾಗಿ. ಇಲ್ಲಿ ನೋಡಿ, ನಮ್ಮ ವೃದ್ಧಿಯಮ್ಮ ಇದ್ದಾಳೆ. ಹಾಕ್ಲಿಕ್ಕೆ ಉಂಟು, ಒಂದು ಫಂಕ್ಷನ್ಗೆ ಸಹ ಹೋಗ್ಲಿಕ್ಕೆ ಉಂಟು.
ಮಧ್ಯಾಹ್ನ ಊಟಕ್ಕೆ ಕರೆದಿದ್ದಾರೆ. ಹಾಗೆ ಒಂದು ಬಾಳೆಹಣ್ಣು ತಗೊಂಡು ಬಂದಿದ್ದೇನೆ, ಅವನಿಗೆ ಉರುಳು ಹಾಕಿ ಹೇಗಾದರೂ ಒಂದು ಮರಕ್ಕೆ ಕಟ್ಟಿಬಿಟ್ರೆ ಮತ್ತೆ ನನಗೆ ಸ್ವಲ್ಪ ನೆಮ್ಮದಿ. ಹಾಗೆ ಇವತ್ತು ಇಡೀ ಇವರನ್ನು ತೋಟದಲ್ಲಿ ಬಿಡುವ ಅಂತ. ಇವಳು ಹೊಟ್ಟೆ ತುಂಬಿಸಿದ್ದಾಳೆ. ನನ್ನ ನೋಡಿ ಬ್ಲ್ಯಾಕ್ ಕ್ಯಾಟ್ಸ್ ನನ್ನ ಒಟ್ಟಿಗಿದ್ದಾರೆ. ಈಗ ಇವನೊಂದು ಕಟ್ಟುವ ಸಾಹಸ ಉಂಟು. ನಿಮಗೆ ಅದನ್ನು ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆ ಹೇಳಿದರೆ ನಾನು ಟ್ರೈಪಾಡ್ ತರಲಿಲ್ಲ. ಆಗ್ತದಾ ನೋಡ್ತೇನೆ ನಿಮಗೆ ತೋರಿಸ್ಲಿಕ್ಕೆ. ಬಲೆ ಬಾಬಾ ನಾನು ಇಲ್ಲಿ ಹಗ್ಗ ಮತ್ತು ಬಾಳೆಹಣ್ಣು ಇಟ್ಟಿರ್ತೇನೆ. ಮುಡ್ಸಲ್ಲ ಕೈಟ್. ಓ ಮಂಗಣ್ಣ, ಇದೊಂದು ನೋಡಿ ಒಟ್ಟಿಗೆ ನೋಡಿ ನಮ್ಮ ಜೀವಾಮೃತದ ಡ್ರಮ್ ನೋಡಿ. ವರ್ಧನನ್ನು ಕಟ್ಟಿದ್ದಾಯ್ತಾ? ಫೈನಲಿ ವರ್ಧನನ್ನು ಕಟ್ಟುವಲ್ಲಿ ನಾನು ಸಕ್ಸಸ್ಫುಲ್. ಪಾಪ ದೊಡ್ಡ ಮೊಂಡಾಟ ಮಾಡೋದಿಲ್ಲ, ಅವನಿಗೆ ಭಯ ಆಗೋದು ಅಂತ ನಾವೇನೋ ಒಂದು ಮಾಡ್ತೇವೆ ಅಂತ. ಎನ್ನ ಮುದ್ದು ಬಾಬುನ ಕಟ್ಟುದನಾ ಅಂದ ಶೇಲೆ. ನಮ್ಮ ಮೈಯಲ್ಲೆಲ್ಲ ಹೇಗೆ ಸೆಗಣಿ ಉಂಟು ನೋಡಿ. ಇದನ್ನು ನಾನುಂಟಲ್ಲ, ಅವನ ಹಗ್ಗ ಹೀಗೆಲ್ಲ ಕಟ್ಟುದು. ಹೀಗೆ ಕಟ್ಟಿದರೆ ಈ ಮಂಗಣ್ಣ ನೋಡಿ ಅವನ ಕೊಂಬಿನ ಎಡೆಗೆ ಹಾಕಿ ಬಿಚ್ತಾನೆ. ಇದನ್ನು ಹೀಗೆ ಹಾಕಿದರೆ ಬಿಚ್ತದೆ. ಓಡೇ ತಾಡೋಣ. ಅದಕ್ಕೆ ಎಂಥದೋ ಎಲ್ಲ ಕಸರತ್ತು ಮಾಡಿ ಕಂಬಕ್ಕೆ ಸಿಕ್ಕಿಸಿಡುದು. ಆಗ ಅವ ಬಿಚ್ಚುವುದಿಲ್ಲ. ಬಿಚ್ಚಿದರೆ ಹೋಗಿ ಕರುಗಳಿಗೆ ಎಲ್ಲರಿಗೆ ಹಾಯುವುದಂದರೆ ಬನ್ನಿ ಹೋಗುವ ಅಂತ. ಹಾಗೆ ಅವನನ್ನು ಕಟ್ಟಿದಲ್ಲಿ ಇದ್ದು ಅವನ ಮೈಯೆಲ್ಲ ನೋಡಿ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತುಂಟು. ನೋಡುವ ಈಗೊಳ್ಳೆ ಪಾಪ ಆಯ್ತಾ, ಎಷ್ಟು ಕಿರಿಕಿರಿ. ಹಾಗೆ ಸ್ನಾನ ಮಾಡಿಸುವ ಅಂದರೆ ಎಣಿಸುದು. ನೋಡಿದರೆ ನಮ್ಮ ಪಂಪು ಸಹ ನಿನ್ನೆ ಹಾಳಾಗಿ ಉಂಟಲ್ಲ, ಗ್ರಾಚಾರವೇ ಕೆಟ್ಟು ಹೋಗಿದೆ ನೋಡಿ ಪಾಪದು. ಅವ ಎಂತ ಗೊತ್ತುಂಟ, ನಾನು ಸೋಗೆ ಎಲ್ಲ ಹಾಕಿದರೆ ತಿನ್ನುವುದು ಅಂತ ಪಾಪದ ಮಗ. ಪಾಪದ ಮಗ ನಂದು ಮುದ್ದು ಕಂದ, ನನ್ನ ಮುದ್ದು ಕಂದ. ಏ ಉದ್ಯಕ್ಕ ಅಲ್ಲ ಅಲ್ಲ ಪುಚ್ಚಗೆ ಜಯ ತಾಡೋಣ. ಉದ್ಯಕ್ಕ ನಾ ಪೆಟ್ಟದೀನಿ ಪುಚ್ಚೆ. ಇವಳುಂಟಲ್ಲ ಬಿಟ್ಟ ಕೂಡಲೇ ಹೋಗಿ ಅಲ್ಲಿ ಮಣ್ಣಿನ ರಾಶಿಗೆ ಎಲ್ಲ ಹೋಗಿ ಹೀಗೆ ಎಲ್ಲ ಹಾದು ಎಲ್ಲ ಸ್ನಾನ ಎಲ್ಲ ಮಾಡಿ ಭಯಂಕರ ಮಾಡಿದ್ದಾಳೆ ಇವಳೊಂದು. ಹೇಗೆ ಎಲ್ಲ ಎಂಜಾಯ್ ಮಾಡಿದ್ಲು ಅಂತೆಲ್ಲ ಈ ನಮ್ಮ ಮಾರಿಜಮ್ಮ ಕಚ್ಚಡ. ಸೊ ನೋಡಿ ಫ್ರೆಂಡ್ಸ್, ನಾನು ಲೋ ಫೀಲ್ ಆಗುವಾಗೆಲ್ಲ ಹೀಗೆ ಮಾಡ್ತೇನೆ. ನಮ್ಮ ಮನೆಯಲ್ಲಿ ಹಸುಗಳು ಇರುವುದರಿಂದ ನಮಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳು ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಅನುಭವಿಸಿದಂತಹ ವಿಷಯ. ತಿಂಪಿ ನನಿತೆ ತಿಂಪಿ. ಈ ಕೌ ಹಗ್ಗಿಂಗ್ ಥೆರಪಿ ಎಂಬುದು ಮೊದಲ ಬಾರಿಗೆ ಆರಂಭವಾದದ್ದು ನೆದರ್ಲ್ಯಾಂಡ್ಸ್ನಲ್ಲಿ. ಎಂತ ಕಂದ, ಓ ಕಂದ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಹಲವಾರು ದೇಶಗಳಲ್ಲಿ ಈ ಕೌ ಥೆರಪಿ ಅನ್ನೋದು ಪ್ರಚಲಿತದಲ್ಲಿದೆ, ಒಂದು ಚಿಕಿತ್ಸಾ ಪದ್ಧತಿಯಾಗಿ. ಇದಕ್ಕಾಗಿ ಜನರುಂಟಲ್ಲ ಗಂಟೆಗೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಹೋಗ್ತಾ ಇದ್ದಾರಂತೆ. ನೋಡಿ ನನ್ನ ಮೈ ಮೇಲೆ ಬಂದು ನೆಕ್ಕುದು ನೋಡಿ ನಾನು ನೋಡಿ ಗಳಿಗಳನ್ನ ಬರ್ತೆ ನೋಡಿ. ಫಾರಿನ್ ಕಂಟ್ರೀಸಲ್ಲಿ ಎಲ್ಲ ಹಸುಗಳ ಒಡನಾಟ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಉಂಟು ಅಂತ ಹೇಳಿ ಬಹಳ ಪ್ರಚಲಿತದಲ್ಲಿ ಉಂಟು. ಸಾರ್ಥಕಾಯ್ತು ಇವರನ್ನೊಂದು ತಂದು ಸಾಕಿದಕ್ಕೆ ಉಂಟಲ್ಲ. ಕುಂಜಿರಿ. ಹಾಗೆ ನಮ್ಮ ದೇಶದಲ್ಲಿ ಕೂಡ ಉಂಟಲ್ಲ, ಕಳೆದ ವರ್ಷ ಫೆಬ್ರವರಿ 14 ಕೌ ಹಗ್ಗಿಂಗ್ ಡೇ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ನಾವು ಈ ಕೌ ಹಗ್ಗಿಂಗ್ನ ಹಿಂದೆ ಇರುವಂತಹ ವೈಜ್ಞಾನಿಕತೆ ಏನು ಎಂಬ ಬಗ್ಗೆ ತಿಳಿದುಕೊಳ್ಳುವ ಅಲ್ಲ. ಹಸುವಿನ ಬೆನ್ನು ಹಾಗೂ ಕುತ್ತಿಗೆಯನ್ನು ನೇವರಿಸುವುದರಿಂದ ಹಸು ಕೂಡ ತುಂಬ ರಿಲ್ಯಾಕ್ಸ್ ಆಗ್ತದಂತೆ. ಹಾಗೆಯೇ ನಾವು ಕೂಡ ತುಂಬ ರಿಲ್ಯಾಕ್ಸ್ ಆಗ್ತೇವೆ ಅಂತ. ಇದಕ್ಕೆ ಒಂದು ಕಾರಣ ಅಂತ ಹೇಳಿದರೆ, ಹಸುವಿನ ಬಾಡಿ ಟೆಂಪರೇಚರ್ ನಮ್ಮ ಬಾಡಿಗಿಂತ ಜಾಸ್ತಿ ಇದ್ದು ಹಾರ್ಟ್ ಬೀಟ್ ರೇಟ್ ಉಂಟಲ್ಲ ನಮ್ಮ ಹಾರ್ಟ್ ರೇಟಿಗಿಂತ ಕಡಿಮೆ ಇರುವುದು ನಮಗೆ ತುಂಬ ಒಂದು ರಿಲ್ಯಾಕ್ಸೇಷನ್ ಫೀಲ್ ಮಾಡಿಸ್ತದಂತೆ. ಹಾಗೆ ಇವುಗಳನ್ನು ನಾವು ತಬ್ಬಿಕೊಳ್ಳೋದ್ರಿಂದ
ಅವುಗಳ ಮೈನೆವರಿಸೋದ್ರಿಂದ, ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡೋದ್ರಿಂದ, ಹಾಗೆಯೇ ಹಸುಗಳೊಟ್ಟಿಗೆ ನಾವು ಆಟ ಆಡೋದ್ರಿಂದ ನಮ್ಮ ದೇಹದಲ್ಲಿ ಆಕ್ಸಿಟೋಸಿನ್ ಎಂಬಂತಹ ಹಾರ್ಮೋನ್ ಬಿಡುಗಡೆ ಆಗ್ತದಂತೆ. ಈ ಬೆಕ್ಕಿಗೆ ಎಷ್ಟು ಧೈರ್ಯ ನೋಡಿ. ಐ ಪುಚ್ಚ ತೊಳಿಪೆ ಲಕ್ಕ 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 ಲಕ್ಕಿಯಾ, ಧೈರ್ಯ ನೋಡಿ. ನಮಗೆ ಅದ್ರ ಧೈರ್ಯ ಬರ್ಬೋದಾ ಹೀಗೆ ಮಲಗಲಿಕ್ಕೆ? ನಮಗೆ ಬರ್ಬೋದಾ ಧೈರ್ಯ? ಚಾಚಿಲಪ್ಪೆನ್ನ ಮುದ್ದು ಈಗ ಚಾಚಿದ ಲಕ್ಕನಾಗ ಮೇಲ್ ತಾಂಬಿ ಪೂರ ಬಿರ್ಕುಣು ದೇವರೇ. ಈ ಹಾರ್ಮೋನ್ ಬಿಡುಗಡೆ ಆದಾಗ ಉದ್ರಿಕ್ತವಾದಂತಹ ನಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಮರುಕಳಿಸ್ತದೆ. ಹಾಗಾಗಿ ಹಸುವಿನೊಟ್ಟಿಗಿನ ಒಡನಾಟ ಮನುಷ್ಯನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವನ್ನು ತಂದುಕೊಡುವುದರಲ್ಲಿ ಫಲಪ್ರದವಾಗಿದೆ ಅಂತ ವೈಜ್ಞಾನಿಕವಾಗಿ ಫಾರಿನ್ ಕಂಟ್ರೀಸಲ್ಲಿ ಕಂಡುಕೊಂಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಬಹಳ ಹಿಂದಿನಿಂದ ಕೂಡ ಒಂದು ಚಿಕಿತ್ಸಾ ಪದ್ಧತಿ ರೂಢಿಯಲ್ಲಿತ್ತು. ಕೆಲವು ಕಾಯಿಲೆಗಳಿಗೆ ಸೆಗಣಿಯ ನೆಲದಲ್ಲಿ ಮಲಗಿಸುವುದು, ಇನ್ನು ಕೆಲವರಿಗೆ ಬಾಣಂತಿ ಸೋಂಕು ಅಂತ ಹೇಳಿ ಬರ್ತದಂತೆ. ಅಂತಹ ಸಂದರ್ಭದಲ್ಲಿ ಆ ಬಾಣಂತಿಯನ್ನು ಕೊಂಡೋಗಿ ಹಟ್ಟಿಯಲ್ಲಿ ಕೊಂಡೋಗಿ ಹಸುವಿನ ಹತ್ರ ಮಲಗಿಸ್ತಾ ಇದ್ರಂತೆ. ಹಾಗಾಗಿ ಅಷ್ಟೆಲ್ಲ ಒಂದು ಹಸುವಿನ ಒಡನಾಟದಿಂದ ನಮಗೆ ಲಾಭಗಳುಂಟು ಅಂತ. ಆಲಯದೊಳಗೇನೆ ಎಂತಿತ್ತ ಬತ್ತೆ ಅವ ಅವಳು ನಾಯಿ ಕೊರೆ ತೊಗೊಂಡು ನಾನು ಕೊಂಡೋಗ್ತಿದ್ದೆ. ಅವನಿಗೆ ಸಹ ಖುಷಿ ಆಗ್ತಿತ್ತು ತೋಟಕ್ಕೆ ಮಂಗಣ್ಣ. ಹಾಗೆ ಈಗ ನೋಡಿ ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಮತ್ತು ಕೆಲವು ಹೀಗೆ ಗೋಶಾಲೆಗಳೆಲ್ಲ ಇದೆ. ಅಂಥವರೆಲ್ಲ ಉಂಟಲ್ಲ, ಈಗ ದೇವಸ್ಥಾನಗಳಲ್ಲಿ ಕೆಲವರು ಹುಷಾರಿಲ್ಲದಕ್ಕೆಲ್ಲ ಹರಕೆಲ್ಲ ಹೇಳಿ ಅವರೆಲ್ಲ ಗುಣಮುಖರೆಲ್ಲ ಆಗ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ರಸಾದ ಕೊಡುವಾಗ ನೀವು ಹೋಗಿ ಗೋವುಗಳೊಟ್ಟಿಗೆ ಇಷ್ಟು ಹೊತ್ತು ಇದ್ದು ಬನ್ನಿ ಅಂತ ಹೇಳಿ ಅದು ಸಹ ಒಂದು ಸೇವಾ ರೂಪದಲ್ಲೆಲ್ಲ ಮಾಡಿಸಿದರೆ ಉಂಟಲ್ಲ, ಗೋಶಾಲೆ ನಡೀಲಿಕ್ಕೆ ಸಹ ತುಂಬ ಸುಲಭ ಆಗ್ತದೆ. ಎಷ್ಟೋ ಗೋಶಾಲೆಗಳು ಲಾಸಲ್ಲಿ ಉಂಟು, ನಮಗೆ ದಾನ ಮಾಡಿ ಅಂತ ಕೇಳಿಕೊಳ್ತಾರೆ. ಅವರಿಗೆ ಇಂತಹ ಥೆರಪಿಯನ್ನೆಲ್ಲ ಜಾರಿಗೆ ತಂದರೆ ಉಂಟಲ್ಲ, ಎಷ್ಟೋ ಜನಕ್ಕೆ ಇದರಿಂದ ಪ್ರಯೋಜನ ಸಹ ಉಂಟು. ಹಾಗೆಯೇ ಗೋವುಗಳಿಗೆ ಒಂದು ಸುವ್ಯವಸ್ಥೆ ಕೂಡ ಆಗ್ತದೆ ಅಂತ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಮ್ಮ ಈ ದೇಸಿ ತಳಿಯ ಹಸುಗಳಿಗೆ ಉಂಟಲ್ಲ, ಪಕ್ಕದಲ್ಲಿ ಹೊಸಬರೊಟ್ಟಿಗೆ ಒಡನಾಟ ಆಗಲಿಕ್ಕಿಲ್ಲ. ಅಥವಾ ಹಸುಗಳಿಗೆ ಆದಷ್ಟು ನಾವು ಅದರೊಟ್ಟಿಗೆ ಹೋಗಿಕೊಂಡು ಹೊಸ ಹೊಸ ಜನರನ್ನದು ನೋಡಿಕೊಂಡು ಅವರ ಒಂದು ಸಂಪರ್ಕ ಇರುವಂತಹ ಅಭ್ಯಾಸ ಆದರೆ ಮತ್ತೆ ಅದು ಒಗ್ಗಿಕೊಳ್ಬೋದು, ಅಂತಹ ಚಿಕಿತ್ಸೆಗೆ ಎಲ್ಲ ಸ್ಪಂದಿಸ್ಬೋದು ಹಸು ಕೂಡ. ಇಲ್ಲದಿದ್ದರೆ ಅದು ಹೆದರಿ ಮೊನ್ನೆ ಸಾರಿ ಉಟ್ಟು ನನ್ನ ದೂಡಿ ಹಾಕಿದ ಹಾಗೆ ಮಾಡ್ಬೋದು. ಬಾರಂಗಾಯನ್ನ ನಾಲಿಗೆಯಲಿ ಸದಾ, ಬಾರಂಗಾಯನ್ನ ನಾಲಿಗೆಯಲಿ ಸದಾ, ಹರಿನಾರಾಯಣ ನಾಮದ ಸ್ಮರಣೆ, ಬಾರಂಗ ಶ್ರೀರಂಗ ಮನಸ್ಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲಿ ನಿನ್ನ ನೆನಪಿರಲಿ, ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲಿ ನಿನ್ನ ನೆನಪಿರಲಿ. ವರ್ಜಕ್ಕ ಸಂತತ ವರದ ಶ್ರೀ ಪುರಂದರ ವಿಠಲ. ಇವಳು ಸಹ ನೋಡಿ ಮಲಗಿದ್ದು ಪಾಪ. ವರ್ಜಕ್ಕ ನಡೀತೆ ಬರ್ಪ್ಯಾವ. ಹಾಗೆ ನೋಡಿ, ಈಗ ಒಂದು ಲೈವ್ ಎಕ್ಸಾಂಪಲ್ ನೋಡಿ, ಇವಳು ಸಹ ಎಷ್ಟು ಒಂದು ರಿಲ್ಯಾಕ್ಸ್ ಆದ್ಲು ನೋಡಿ ಅಂತೆ. ಎನ್ನ ಕೂಂದರಿ ಮುಟ್ಟಕ್ಕ ಇವಳನ್ನು ಮಲಗಿದ್ದು ನೋಡಿ. ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲಿ ನಿನ್ನ ನೆನಪಿರಲಿ, ಬಾರಂಗಾಯನ್ನ ನಾಲಿಗೆಯಲಿ
ಸದಾ ಹರಿನಾರಾಯಣ ನಾಮದ ಸ್ಮರಣೆ ಇವಳೊಂದು ಅವಸ್ಥೆ ನೋಡಿ ಅಂತೆ. ಬಾಬಾ ಪರವಶತೆಯಿಂದ ಮಲಗಿದಲ್ಲ, ದೂರದಿಂದಲೇ ಎಂಜಾಯ್ ಮಾಡೋದು. ಓ ಎನ್ನಮ್ಮ ಅಂಕೊಳ್ಳಿ, ಇದೊಂದು ನೋಡಿ. ಅಪ್ಪಿ ಮುದ್ದು ಲಕ್ಲೆಮ್ಮ, ಓ ಮುದ್ದು ಬಂಗಾರಿ, ಈತಲ ಕೊಂಡಾಟನಾ? ಮುದ್ದು ಬಂಗಾರಿ, ಬಾರಂಗ ಎನ್ನ ನಾಲಿಗೆಯಲಿ ಸದಾ ಹರಿನಾರಾಯಣ ನಾಮದ ಸ್ಮರಣೆ. ಬಾರಂಗ ಶ್ರೀರಂಗ. ಗಾಯನ್ನ ನಾಲಿಗೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಾಯ್ತಲ್ಲ, ನಾನು ಲೋ ಫೀಲ್ ಆಗುವಾಗ, ಡಿಪ್ರೆಸ್ಡ್ ಅಂತ ಫೀಲ್ ಆಗುವಾಗ, ನನ್ನಿಂದ ಇಂದಲೇ ಎಂತ ಸಾಗೋದಿಲ್ಲ ಅಂತ ಆಗುವಾಗ ನಾನು ಮಾಡುವಂತಹ ಕೆಲಸ ಎಂತ ಹೇಳಿದರೆ ಇದುವೇ. ಬಂದು ಪದ್ಯ ಹೇಳೋದು, ಅಥವಾ ನಮ್ಮ ಹಸುಗಳೊಟ್ಟಿಗೆ ಮಿಂಗಲ್ ಆಗೋದು, ನಮ್ಮ ಪೆಟ್ಸ್ ಒಟ್ಟಿಗೆ ಮಿಂಗಲ್ ಆಗೋದು. ಟೋಟಲ್ ಎಂತ ಗೊತ್ತುಂಟಾ, ಯಾರನ್ನಾದರೂ ಪ್ರೀತಿಸಿ 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 ಅನ್ಕಂಡೀಷ್ನಲಿ ಪ್ರೀತಿಸಿ, ನಮ್ಮ ಲೋ ಫೀಲ್ ಆಗೋದೆಲ್ಲ ಹೊರಟೋಗ್ತದೆ. ಹಾಗೆ ಲೋ ಫೀಲ್ ಆಗುವಾಗ, ಡಿಪ್ರೆಸ್ಡ್ ಫೀಲ್ ಆಗುವಾಗ ನಾವು ಅನ್ಕಂಡೀಷ್ನಲಿ ಯಾರನ್ನಾದರೂ ಏನನ್ನಾದರೂ ಪ್ರೀತಿಸಬೇಕು. ನಮ್ಮ ಕಲೆಯನ್ನು ಪ್ರೀತಿಸಬೇಕು, ಅಥವಾ ನಿಮಗೆ ಯಾವುದನ್ನು ಕಂಡ್ರೆ ಇಷ್ಟ ಅದನ್ನು ಪ್ರೀತಿಸಿ ಹೋಗಿ. ಅಂದರೆ ಏನಾದರೂ ಕಲಿಯೋದ್ರಲ್ಲಿ ತೊಡಗಿಕೊಳ್ಳಿ, ಏನಾದರೂ ಹಾಡೋದಾದರೆ ಹಾಡೋದ್ರಲ್ಲಿ ತೊಡಗಿಕೊಳ್ಳಿ, ಬರೆಯುವವರಾದರೆ ಬರೆಯೋದ್ರಲ್ಲಿ ತೊಡಗಿಕೊಳ್ಳಿ. ಪೆಟ್ಸ್ ಅಂತ ಇಷ್ಟ ಇದ್ದರೆ ಅವರೊಟ್ಟಿಗೆ ಮಿಂಗಲಾಗಿ. ಅಂತೂ ಎಲೋನ್ ಆಗಿರೋದಕ್ಕಿಂತ ಹೋಗಿ ಮಲಗಿ ಹಾಸಿಗೆ ಬಿಸಿ ಮಾಡೋದಕ್ಕಿಂತ ಇದು ಒಳ್ಳೆಯದು. ಸೊ ನಾನೀಗ ಫುಲ್ಲಿ ರಿಫ್ರೆಶ್ಡ್. ಹಾಗೆ ನನ್ನ ವಿಡಿಯೋ ನೋಡಿ ಯಾರಿಗಾದರೂ ಏನಾದರೂ ಒಂದು ಸಿಗಬೇಕಲ್ಲ, ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದು. ಬಾಬು, ಓ ಬಾಬು, ಏನೊಂದು ಆಶಾ ನಂಗೆ ಪೋತಾರ ಪ್ಯಾತ್ನೆ ಮುಟ್ಟಿ ಇಪ್ಪಲೆ ಮೂಳೆ ಅವ ಬೇಗ ಬರ್ಪೆ ಪೋತು ಮುಳ್ತ ಆಚಿಲಪ್ಪೇನೋ ಜೋಕುಳು ಅವೇ. ನಾನು ಹೋಗಿ ಬರ್ತೇನೆ ಆಯಿತಾ, ಆರಾಮದಲ್ಲಿ ಇರಿಯಲ್ಲ. ಹೇಗೆ ಅವರನ್ನು ಕೊಂಡೋಗ್ಲಿಕ್ಕೆ ಅಂತ ಎಣಿಸಿದ್ದು, ನನಗೆ ಮನಸ್ಸೇ ಬರೋದಿಲ್ಲ ಅಂತ. ಪಾಪ ಗಮ್ಮತ್ತು ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲ, ಇರಲಿ ಅಂತ ಕಾಣ್ತದೆ. ಇನ್ನೂ ನನಗೆ ಹೊರಡಬೇಕು. ಮತ್ತು ಸಾರಿ ಉಟ್ಕೊಂಡು ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ಅವರಿಗೆ ಜೀವ ಬಾಯಿಗೆ ಬಂದಿತ್ತು, ಇವಳು ಎಂತ ಮಾಡಲಿಕ್ಕೆ ಬಂದಿದ್ದಾಳೆ ಹೇಳಿ. ಹಾಗೆ ಸಾರಿ ಉಟ್ಟು ಬರೋದಿಲ್ಲ. ಇನ್ನು ಬಂದರೆ ಮತ್ತೆ ಊಟ ಮಾಡಿಯೇ ಬರೋದು. ಇನ್ನು ನನಗೆ ಹೊರಡಲಿಕ್ಕೆ ಎಲ್ಲ ಸರಿ ಆಗ್ತದೆ. 12ವರೆಗೆ ಬರ್ತೇನೆ ಹೇಳಿದ್ದಾರೆ. ಅಂದರೆ ಎಂತ ಗೊತ್ತಾ, ನನ್ನ ಹಸ್ಬೆಂಡ್ ಆಲ್ರೆಡಿ ಅಲ್ಲಿ ಹೋಗಿ ಆಗಿದೆ, ಬಾಬಾ ಮತ್ತು ಅವರು. ಹಾಗೆ ಅವರು ಮತ್ತೆ ನನಗೆ ಈಗ ಫೋನ್ ಮಾಡಿ ಕರೆದದು. ಈಗ ಹಾಗೆ ಹೊರಟಿದ್ದೇನೆ, ಹೋಗಿ ಬರ್ತೇನೆ. ಇದೊಂದು ಕಾಮಿಡಿ ಆಗೋದು ನೋಡಿ. ಇನ್ನೊಂದು ಬರ್ತದೆ, ಈಗ ಬರ್ತದೆ. ಬಲೆ 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 ಪೈ 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 ಪೊಯ್ 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 ಪೊಯ್. ಈಗ ಅಲ್ಲಿಗೆ ಅಂತ ಹೇಳೋದು, ನಾವು ಹೀಗೆ ಹೇಳೋದಾದರೆ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಬೇಕು. ಸೊ ಅಲ್ಲಿಗೆ ಹೊರಟಿದ್ದೇನೆ, ನನ್ನ ಹಸ್ಬೆಂಡೇ ಬರ್ತಾರಂತೆ ಕರ್ಕೊಂಡು ಹೋಗ್ಲಿಕ್ಕೆ. ಅವದ್ದಾಯ್ತಂತೆ ಪೂಜೆ ಎಲ್ಲ. ಚೂಡಿದಾರ್ ಹಾಕಿ ಈಗ ವೆಯ್ಟ್ ಮಾಡ್ತಾ ಇದ್ದೇನೆ, ಇನ್ನೂ ಹೋಗೋದು. ಹಾಗೆ ಫ್ರೆಂಡ್ಸ್, ಅಲ್ಲಿ ಊಟ ಎಲ್ಲ ಆಗಿ ಹೀಗೆ ಮಾತಾಡುವಾಗ ಅವರ ಕಿಚನಲ್ಲಿ ಒಂದು ಕುಪ್ಪಿಯಲ್ಲಿ ಮಾವಿನಕಾಯಿ ಹಾಕಿದ್ದು ಕಂಡಿದೆ. ಎಂತ ಅಂತ ಕೇಳುವಾಗ ಅದು ಉಪ್ಪು ನೀರಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿ ಅಂತ ಹೇಳಿದರು. ಆಗ ನನಗೆ ನೆನಪಾಯ್ತು, ನನ್ನ ಒಂದು ವಿಡಿಯೋದಲ್ಲಿ ಒಂದು ರೆಸಿಪಿ ಇದನ್ನು ಮಾಡಿಸಿ ತೋರಿಸ್ಬೋದು ಅಂತೇಳಿ ಅವರ ಹತ್ರ ಕೇಳಿ ನಾನು ತಗೊಳ್ತಾ ಇದ್ದೇನೆ. ಸೊ ಅವರು ತುಂಬ ಖುಷಿಯಿಂದ 4-5 ನನಗೆ ತೊಟ್ಟೆಯಲ್ಲಿ ತುಂಬಿಸಿ ಕೊಡ್ತಾ ಇದ್ದಾರೆ. ಇದು ಅವರ ಮನೆದು ಬಟರ್ ಫ್ರೂಟ್ ಇದು ಮರ ಅಂತೆ. ನೋಡಿ ಎಷ್ಟು ಚಂದ ಹೂ ಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮರ ಅಥವಾ ಬಟರ್ ಫ್ರೂಟ್ ಇದು ಮರವೇ ನೋಡಿದ್ದು ನಾನು ಫಸ್ಟ್ ಟೈಮ್. ನೋಡಿ ಸಣ್ಣ ಸಣ್ಣ ಮಿಡೀಸ್ ಆಗಿದೆ, ಮಾವಿನ ಹಣ್ಣಿನ ಮಿಡಿಯ ಹಾಗೆ ಉಂಟು. ಹೂ ಕೂಡ ಹಾಗೆ ಉಂಟು, ಎಲೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು ಅಷ್ಟೇ ಅಲ್ಲ. ಹಾಗೆ ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ತುಂಬ ಒಂದು ಯೂಸ್ಫುಲ್ ವಿಷಯಗಳು ನಿಮ್ಮ ಜೊತೆಗೆ ಹಂಚುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಹಾಗೆ ನಿಮಗೆ ಅದೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.